ಶ್ರೀ ಕ್ಷೇತ್ರ ಕಟೀಲು ಬ್ರಹ್ಮಕಲಶೋತ್ಸವದ ಸಿದ್ಧತೆ ಭರದಿಂದ ಸಾಗುತ್ತಿದೆ. 13 ದಿನಗಳ ಕಾಲ ಈ ಉತ್ಸವವನ್ನು ಯಶಸ್ವಿಗೊಳಿಸಲು ಪ್ರಧಾನ ಸಮಿತಿಯನ್ನು ಒಳಗೊಂಡ 30 ಸಮಿತಿಗಳು ರಚನೆಗೊಂಡಿದ್ದು, ಎಲ್ಲಾ ಸಮಿತಿಗಳು ಸಕ್ರಿಯವಾಗಿ ತೊಡಗಿಕೊಂಡಿದೆ. ತಾತ್ಕಾಲಿಕ ವ್ಯವಸ್ಥೆ, ವಿಶಾಲವಾದ ವೇದಿಕೆ, ಹೊರೆಕಾಣಿಕೆ ಕೇಂದ್ರ, ಮಳಿಗೆ ಮತ್ತು ಮನೋರಂಜನೆ, ಪಾರ್ಕಿಂಗ್ ವ್ಯವಸ್ಥೆ, ರಸ್ತೆಗಳ ಅಗಲೀಕರಣ ಇತರೆ ವ್ಯವಸ್ಥೆಗಳ ಕುರಿತಾಗಿ ಸಕಲ ಸಿದ್ಧತೆ ಮತ್ತು ಉತ್ಸವ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಈ ಕುರಿತು ಸಕಲ ಸಿದ್ಧತೆಯನ್ನ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಭಕ್ತಾದಿಗಳ ಸಮಿತಿ ಮಾಡಿಕೊಂಡಿದೆ ಎಂದು ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜನವರಿ 21ರಿಂದ ಎಲ್ಲಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು, ತೋರಣ ಮುಹೂರ್ತ, ವೈದಿಕ ಉಗ್ರಾಣ ಮುಹೂರ್ತ, ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮೈಸೂರಿನ ಒಡೆಯರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಇವತ್ತು 22 ತಾರೀಕಿನಿಂದ ಮೊದಲುಗೊಂಡು 3 ತಾರೀಕಿನವರೆಗೆ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಬ್ರಹ್ಮಕಲಶ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮಗಳು ಬಹಳ ಭಯ, ಭಕ್ತಿ ಮತ್ತು ಶ್ರದ್ಧೆ ಹಾಗೂ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನಡೆಯಬೇಕು ಅಂತ ಎಲ್ಲ ಭಕ್ತಾದಿಗಳ ಸಂಕಲ್ಪ ಮತ್ತು ತಾಯಿಯ ಸಂಕಲ್ಪ ಅದೇ ಅಂತ ನಾವು ಭಾವಿಸ್ತೇವೆ. ಮೊದಲೆಲ್ಲ ನೀವು ಹೇಳ್ತಿದ್ದೀರಿ ಕಟೀಲಿಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ, ಪಾರ್ಕಿಂಗ್ ಇಲ್ಲ, ಅದಿಲ್ಲ, ಇದಿಲ್ಲ, ಅವ್ಯವಸ್ಥೆ ಇದೆ ಅಂತ ನಾವೆಲ್ಲ ಹೇಳ್ತಿದ್ದೆವು. ಬಹುಶಃ ಇಂದು ಕಟೀಲಿನ ಚಿತ್ರಣವೇ ಬದಲಾಗಿದೆ. ಹೇಗೆ ಬದಲಾಗಿದೆ ಅಂತ ಕೇಳಿದ್ರೆ, ನಾನು ನೀವು ಅಂತ ಕೇಳಿದ್ರಲ್ಲ, ಕಟೀಲಿನ ತಾಯಿಯ ಅನುಗ್ರಹ ಮತ್ತು ಜನರ ಒಂದು ಶ್ರದ್ಧೆ ಮತ್ತು ಭಕ್ತಿಯ ಪೂರಕವಾಗಿ ತಾಯಿ ಇದಕ್ಕೆ ಒಲಿದಿದ್ದಾಳೆ ಅಂತ ನನ್ನ ಭಾವನೆ. ಇವತ್ತು ಎಲ್ಲಿಂದ ಮಂಗಳೂರಿನಿಂದ ಹೋಗುವಂತ ರಸ್ತೆಗಳನ್ನು ಸಹ ನಾವು ಅಗಲೀಕರಣ ಮಾಡಿ ರಾತ್ರಿ ಹಗಲಿನದ ಕೆಲಸಗಳು ಸಾಗ್ತಾ ಇವೆ. 3 ಕಾವೇರಿ ತನಕ, ಈಚೆ ಕಟೀಲಿನಿಂದ ಉಳ್ಳಂಜಾಗಿ ಕಿನ್ನಿಗೋಳಿಗೆ ಹೋಗುವಂತಹ ಸುಖಾನಂದ ಸರ್ಕಲ್ಗೆ ಹೋಗುವಂತ ರಸ್ತೆ ನಾಡದ ಉದ್ಘಾಟನೆ ಆಗ್ತದೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಹಾಗೆಯೇ ಗೋಪಾಲಕೃಷ್ಣ ಅಸ್ರಣ್ಣರ ಸಭಾಭವನಕ್ಕೆ ಹೋಗುವಂತ ದೇವರಗುಡ್ಡೆಯಿಂದ ಹೋಗುವಂತ ರಸ್ತೆ, ಅದು ಸಹ ಈಗಾಗಲೇ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಎಲ್ಲಾ ಕಡೆಗಳಿಂದಲೂ ಇವತ್ತು ಬೇರೆ ಬೇರೆ ರೀತಿಯ ರಸ್ತೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ಬರುವವರಿಗೆ, ಹೋಗುವವರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬನ್ನೋ ದೃಷ್ಟಿಯಲ್ಲಿ ಎಲ್ಲ ಮಾರ್ಗದ ದಾರಿಗಳ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸನತ್ ಕುಮಾರ್ ಶೆಟ್ಟಿ ಕೊಡೆತೂರು, ವಾಸುದೇವಾಸರಣ್ಣ, ಅನಂತ ಪದ್ಮನಾಭಾಸರಣ್ಣ, ಶ್ರೀ ಹರಿನಾರಾಯಣ ದಾಸ್ ಆಸರಣ್ಣ, ಡಾಕ್ಟರ್ ಆಶಾ ಜ್ಯೋತಿರೈ ಮೊದಲಾದವರು ಉಪಸ್ಥಿತರಿದ್ದರು.